ಉದಯೋನ್ಮುಖ ಪ್ರತಿಭೆಗಳಿಗೆ ಯುವಾಹಿನಿಯು ನೀಡ್ತಕ್ಕಂಥ ಅವಕಾಶಗಳು ಯಾವತ್ತೂ ಇದ್ದರೂ ಕೂಡ ಒಂದು ಮೇಲ್ದರ್ಜೆಯಲ್ಲಿ ಕಂಡುಬರ್ತದೆ. ನಾನೊಬ್ಬ ಹವ್ಯಾಸಿ ಛಾಯಾಗ್ರಾಹಕ. ನನ್ನನ್ನು ಈ ವೇದಿಕೆಗೆ ಕರೆದು ಇಲ್ಲಿ ಭಾಗವಹಿಸಿಗೆ ಹೇಳಿದ ಕುಸುಮಾಧರ್ ಸರ್ ಮತ್ತು ತಂಡದವರಿಗೆ ನಾನು ನನ್ನ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಯುವಾಹಿನಿಯ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ತುಳುನಾಡಿನ ಸಂಸ್ಕೃತಿಯ ವಿಚಾರ ಮತ್ತು ಆಚಾರಗಳ ಬಗ್ಗೆ ಒಂದು ಹೊಸತನವನ್ನು ಸೃಷ್ಟಿಸುವ ಸಂಸ್ಥೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ, ಒಂದು ಕಾಲದಲ್ಲಿ ಅಳಿವಿನಂಚಿನಲ್ಲಿದ್ದಂತಹ ಒಂದು ಆರ್ಟಿಕಲೆಂಜ್ ಆಗಿರ್ಬೋದು. ನಾನು ಮೊದಲನೇ ಬಾರಿಗೆ ನೋಡಿದ್ದು ಯುವಾಹಿನಿಯ ವೇದಿಕೆಯಲ್ಲಿ ಆಟಿದೊಂಜಿ ಕೂಟ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಬಂಟ್ವಾಳದಲ್ಲಿ ನಮ್ಮ ಘಟಕದವರು ಆಯೋಜಿಸ್ತಾರೆ. ಅದು ಮೊದಲನೇ ಬಾರಿಗೆ ಅಲ್ಲಿ ಮಾತ್ರ ನಡೆಯತಕ್ಕಂಥದ್ದು. ಈಗ ಅದು ಒಂದು ಎಲ್ಲ ಕಡೆಯಲ್ಲಿ ನಡೆಯುತ್ತಿದೆ. ಇದೆಲ್ಲ ಒಂದು ಯುವಾಹಿನಿಯ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ಬೋದು. ಯುವಾಹಿನಿಯ ಕೊಲ್ಲೆ ಘಟಕದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ತನಗೆ ಕಳೆದ ವರ್ಷ ನಡೆದಂತಹ ಕೊಂಡಾಟದ ಬಾಳೆ ಎಂಬ ಒಂದು ಛಾಯಾಚಿತ್ರ ಸ್ಪರ್ಧೆಗೆ ತನ್ನನ್ನು ಜಡ್ಜ್ ಮಾಡಲಿಕ್ಕೆ ಕುಸುಮಾಧರ್ ಸರ್ನವರು ಕರೆದಿದ್ದರು. ನಾನು ಆ ಹೆಸರಿಗೆ ಮನಸೋತು ಅತ್ಯಂತ ಪ್ರೀತಿಯಿಂದ ಕೇಂದ್ರ ಸಮಿತಿಯಲ್ಲಿ ನಡೆದಂಥ ಈ ತೀರ್ಪುಗಾರಿಕೆಗೆ ಬಂದು ಭಾಗವಹಿಸಿದ್ದೆ. ಆ ಸಂದರ್ಭದಲ್ಲಿ ಅವರು ತನ್ನನ್ನು ಪ್ರಶಸ್ತಿ ವಿತರಣಾ ಸಮಾರಂಭಕ್ಕೆ ಕೂಡ ಬರಬೇಕು ಅಂತ ಹೇಳಿದರು. ಆಗ ನಾನು ಕಾರ್ಯದ ನಿಮಿತ್ತ ಮೈಸೂರಿನಲ್ಲಿದ್ದ ಕಾರಣ ಬರಲಿಕ್ಕೆ ಆಗಿರಲಿಲ್ಲ. ಈಗ ಕಾಕತಾಳಿ ಅಂತ ಹೇಳ್ಬೋದು, ಹೊಸದಾಗಿ ರಚನೆಗೊಂಡಿರುವಂತಹ ಉಳ್ಳಾಲ ತಾಲೂಕಿನಲ್ಲಿ ನಾನು ಭೂಮಾಪನ ಇಲಾಖೆಯಲ್ಲಿ ಭೂಮಾಪಕನಾಗಿ ಕಾರ್ಯನಿರ್ವಹಿಸಿರೋದ್ರಿಂದ ಈ ಸಂದರ್ಭದಲ್ಲಿ ಅವರು ಪದಗ್ರಹಣ ಸಮಾರಂಭಕ್ಕೆ ಬರಬೇಕು ಅಂತ ಹೇಳಿದರು. ಆದುದರಿಂದ ಇಲ್ಲಿ ಬಂದಿದ್ದೇನೆ. ಉಳ್ಳಾಲ ತಾಲೂಕಿನ ಏಕೈಕ ಯುವಾಹಿನಿ ಸಂಸ್ಥೆ ಅಂತ ಹೇಳ್ಬೋದು ಇದನ್ನು. ಈ ಹೊಸ ಉಳ್ಳಾಲ ತಾಲೂಕಿನ ಮೊದಲ ಅಧ್ಯಕ್ಷರು ಇವರು ಮತ್ತು ಇವರ ತಂಡಕ್ಕೆ ನಾನು ವಂದನೆಗಳನ್ನು ಹೇಳ್ತಾ, ಇವರಿಂದ ಒಳ್ಳೆಯ ಕಾರ್ಯಕ್ರಮಗಳು ಮೂಡಿಬರಲಿ ಅಂತ ಹೇಳ್ತಾ, ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದಗಳು.